ಬೆಳ್ತಂಗಡಿ ತಾಲೂಕಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ತಾಲೂಕಿನ 13 ವಿಶೇಷ ಚೇತನ ಫಲಾನುಭವಿಗಳಿಗೆ ದೈನಂದಿನ ಚಟುವಟಿಕೆಗಳಿಗೆ ಉಪಯೋಗ ಆಗಲು ತ್ರಿಚಕ್ರ ವಾಹನದ ವಿತರಣಾ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ವಿಶೇಷ ಚೇತನರು ನಮ್ಮಂತೆಯೇ ವಿವಿಧ ಕೌಶಲ್ಯಗಳನ್ನು ಹೊಂದಿದ್ದು ಅವಕಾಶ ದೊರೆತ ಹಲವು ವಿಶೇಷ ಚೇತನರು ಸಾಧನೆಗಳನ್ನು ಮಾಡಿರುವ ನಿರ್ದೇಶನ ನಮ್ಮ ಮುಂದಿದೆ. ಆದ್ದರಿಂದ ವಿಶೇಷ ಚೇತನರಿಗೆ ಸಮಾನಾದ ಅವಕಾಶವನ್ನು ಒದಗಿಸಿಕೊಟ್ಟು ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಮಾನ್ಯ ಜೀವನವನ್ನು ನಡೆಸಲು ಅವಕಾಶ ಮಾಡಿಕೊಡುವ ದಿಶೆಯಲ್ಲಿ ನಮ್ಮ ಸಮಾಜ ಸಜ್ಜಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ತಾಲೂಕಿನ 13 ವಿಕಲಚೇತನರು ನಮ್ಮ ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆಗಲೇ ನಾನು ಜಿಲ್ಲಾ ಕಲ್ಯಾಣಾಧಿಕಾರಿ ಅವ್ರ ಹತ್ರ ಹೇಳಿದೆ, ಯಾರಿಗೆ ಇದು ಟೆಂಡರ್ ಆಗ್ತದ ಆ ಟೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನನ್ನ ಸಂಪರ್ಕಕ್ಕೆ ಕೊಡಿ. ನಾನು ಒಂದೊಂದಷ್ಟು ಜನ ನಮ್ಮ ದಾನಿಗಳಿರ್ತಾರೆ, ಆ ದಾನಿಗಳ ಮೂಲಕ ಹೆಚ್ಚು ಜನರಿಗೆ ಅದನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಸಹ ಕೊಟ್ಟಿದ್ದೇನೆ. ವಿನಾಯಕಣ್ಣ, ನಿಮ್ಮ ಹತ್ರ ಎಷ್ಟು ಪಟ್ಟಿ ಇದೆ ನಂಗೆ ಕೊಡಿ. ಅದರ ಜೊತೆಗೆ ಯಾರು ನಮ್ಮ ಗ್ರಾಮಗಳಲ್ಲಿ ಈ ರೀತಿ ವಿಕಲಚೇತನರು ನಮ್ಮ ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥವರಿಗೆ ನಾವು ಖಂಡಿತವಾಗಿಯೂ ಅವರನ್ನು ಗುರುತಿಸಿ ಅದರಲ್ಲಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಮಾಡ್ತೇನೆ.